ಸ್ವಾತಂತ್ರ್ಯ 1947ರಲ್ಲಿ ಸಿಕ್ಕಿ ಈಗ ಅಮೃತ ಮಹೋತ್ಸವದ ಆಚರಣೆಯನ್ನು ಈ ಸಲ ಮಾಡ್ತಾ ಇದ್ದೇವೆ. ದೇಶ ಸುಭದ್ರತೆ, ಭದ್ರತೆ ಮತ್ತು ಎಲ್ಲ ಮಾನವೀಯ ಮೌಲ್ಯದ ಸಾಮರಸ್ಯದ ಬದುಕಿನೊಂದಿಗೆ ಈ ದೇಶದ ತ್ರಿವರ್ಣ ಧ್ವಜದ ಸಂದೇಶ ಆಗಿರಿದೆ. ಶಾಂತಿ, ಸೌಹಾರ್ದಯುತ ಬದುಕು, ಕ್ಷತ್ರಿಯ ತೇಜಸ್ಸು ಇದೆಲ್ಲವೂ ನಮ್ಮ ದೇಶದ ಧ್ವಜದಲ್ಲಿ ಇರತಕ್ಕಂಥ ಅಶೋಕ ಚಕ್ರದಲ್ಲಿ ಎಲ್ಲ ರೀತಿಯ ಮಾನವೀಯ ಮೌಲ್ಯ ಮತ್ತು ಶಾಂತಿ, ಸಾಮರಸ್ಯ, ಸಮಾಧಾನ ಚಿತ್ತದ ಮನೋಭಾವಗಳನ್ನು ಬೆಸೆಯತಕ್ಕಂಥ ಧೀಮಂತಿಕೆಯನ್ನು ಈ ತ್ರಿವರ್ಣ ಧ್ವಜ ತೋರಿಸಲ್ಪಡ್ತದೆ. ಮುಂದಿನ ಮಕ್ಕಳ ಈ ಸ್ವಾತಂತ್ರ್ಯ ಅಮೃತೋತ್ಸವವು ಹಿಂದೆ ಎಷ್ಟೋ ಜನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತೆತ್ತು ಬೇರೆ ಬೇರೆ ರೀತಿಯ ತ್ಯಾಗವನ್ನು ಮಾಡಿದಂಥ ಎಲ್ಲ ಆ ದಾರ್ಶನಿಕರನ್ನು ನೆನೆಸುವಂಥ ಮತ್ತು ಆ ಮಾಚೇತನಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುವಂಥ ಕೆಲಸ ಕೂಡ ಈ ಅಮೃತ ಮಹೋತ್ಸವದಲ್ಲಿ ಎಲ್ಲ ಕಡೆ ಆಗಲಿ, ಅದಕ್ಕೆ ಎಲ್ಲ ರೀತಿಯ ಉತ್ತೇಜನ ಮತ್ತು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.